ನಮಸ್ಕಾರ. ನಾನು ಮಡಂತ್ಯಾರು ಗೋಪಾಲಕೃಷ್ಣ ತಂತ್ರಿಗಳು ಮುಂಡೂರು. ಈಗ 12 ರಾಶಿಗಳುಂಟು. ಈ ಸಲದ 26ನೇ ಇಸವಿಯ 1 ವರ್ಷದ್ದು 26 ಲಾಸ್ಟ್ ತನಕ ಆ ತಿಂಗಳಲ್ಲಿ ಆಗುವಂತಹ 12 ರಾಶಿಯವರಿಗೆ ಯಾವ ಫಲ ಅಂತ ಹೇಳುವುದನ್ನು ಈಗ ವಿವರಿಸ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ಯಾವ ಫಲ ಅಂತ. ಈ ಸಲ ವೃಷಭ ರಾಶಿಯವರಿಗೆ ಭಾರಿ ಒಳ್ಳೆಯದುಂಟು. ಶನಿಯು ಯಥಾ ಪ್ರಕಾರದಲ್ಲಿ ಮುಂದುವರಿತಾನೆ ಈ ವರ್ಷ. ವೃಷಭ ರಾಶಿಯವರಿಗೆ ತೃತೀಯದಲ್ಲಿ ಗುರು ಸಂಚಾರ ಮಾಡ್ತಾನೆ. ದ್ವಿತೀಯ ಮತ್ತು ತೃತೀಯದಲ್ಲಿ ಗುರು ಸಂಚರಿಸುತ್ತಾನೆ. ನಂತರ 6 ತಿಂಗಳು ಜೀವನದಲ್ಲಿ ಭಾರಿ ಒಳ್ಳೆಯದು ವೃಷಭ ರಾಶಿಯವರಿಗೆ. ಆ ನಂತರ ಗುರುಬಲ ಸ್ವಲ್ಪ ಕಡಿಮೆ ಆಗ್ತದೆ. ಗುರುಬಲ ಕಡಿಮೆ ಆಗ್ತದೆ ಅಂದರೆ ಇದರಿಂದ ಜೀವನದಲ್ಲಿ ವ್ಯವಹಾರದಲ್ಲಿಯೂ ಏರುಪೇರು ಆಗ್ತದೆ ಅಂತ ಹೇಳ್ಬೋದು. ಈ ಗುರುಬಲ ಕಡಿಮೆ ಆಗುವುದರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಆನಂತರ ನೆರೆಹೊರೆಯವರ ಹತ್ರ ಎಲ್ಲ ಕಿರಿಕಿರಿಗಳು ಇಂಥದ್ದೆಲ್ಲ ತೊಂದರೆಗಳು ಬರುವಂಥ ಲಕ್ಷಣಗಳು ಇರುತ್ತದೆ. ಆನಂತರ ದೇವತಾ ಕಾರ್ಯಗಳನ್ನು ಮಾಡುವುದರ ಅದಕ್ಕೆಲ್ಲ ವಿಘ್ನಗಳು ಬರುತ್ತದೆ, ಗುರುಬಲ ಇಲ್ಲ ಅಂತ ಹೇಳುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಬರುವುದು. ಈ ನಮ್ಮ ದೇಶ ಭಾಗದಲ್ಲಿಯೂ ಏರುಪೇರಾದರೆ ಮಕ್ಕಳಿಗ ತಂದೆ ತಾಯಿಗ ಎಲ್ಲ ತೊಂದರೆ ಬರುವುದು ಅಂತ ಉಂಟು. ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಕಿರಿಕಿರಿ ಆಗುವಂಥ ಸಂದರ್ಭ ಇರ್ತದೆ. ಆದ್ದರಿಂದ ಇದೆಲ್ಲ ದೇವರ ಅನುಗ್ರಹದಿಂದ ದೊಡ್ಡ ಮಟ್ಟದಲ್ಲಿ ದೇವತಾ ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಗ ಉಂಟು ಮಾಡಿಸುವುದಾದರೆ. ಅದರಿಂದ ಉತ್ತಮ ಫಲಗಳೆಲ್ಲ ಬರ್ತದೆ ಅಂತ ಹೇಳ್ಬೋದು. ಮನೆಯನ್ನು ಕಟ್ಟುವಂತಹ ಯೋಗ ಉಂಟು. ಮತ್ತು ಚಿನ್ನ ಖರೀದಿಯ ವ್ಯವಹಾರಗಳನ್ನು ಬೇಕಾದ ಹಾಗೆ ವ್ಯವಹರಿಸುವುದ, ಇದಕ್ಕೆಲ್ಲ ದೇವರ ದಯ ಬೇಕು. ದೇವರ ದಯ ಬರ್ತದೆ ಅಂತ ಹೇಳ್ಬೋದು. ಕೆಲವು ಸಲ ಅನಾವಶ್ಯಕವಾಗಿ ಸ್ತ್ರೀ ನಿಮಿತ್ತವ ಬೇರೆ ವಿಚಾರದಲ್ಲಿಯ ನಮಗೆ ಮಾನಹಾನಿಯಾಗುವಂತಹ ವ್ಯವಹಾರಗಳು ಬರುವುದು ಅಂತ ಉಂಟು. ಅಂತಹ ಬರುವ ಸಂದರ್ಭ ಬಾರದ ಹಾಗೆ ನಾವು ನೋಡಿಕೊಳ್ಬೇಕು, ದೇವರ ಅನುಗ್ರಹ ಕೇಳಬೇಕು. ಹಣಗಳನ್ನು ವ್ಯಯ ಮಾಡುವುದಲ್ಲ, ಹೂಡಿಕೆ ಮಾಡಿ ಅದರಲ್ಲಿ ಒಳ್ಳೆಯ ಜೀವನವನ್ನು ಸಾಗಿಸುವಂಥ ಯೋಗ ಉಂಟು. ಇದಕ್ಕೆಲ್ಲ ಪರಿಹಾರ ಉಂಟು. ಕೆಲವು ಅರ್ಧ ಒಳ್ಳೆಯದು ಅರ್ಧ ಹಾಳು ಅಂತ ಹೇಳ್ಬೋದು. ಇದರಲ್ಲಿ ಒಳ್ಳೆಯದೇ ಉಂಟು, ಆದರೆ ಇದಕ್ಕೆ ಒಂದು ಪರಿಹಾರ ಅಂತ ಉಂಟು. ದೇವರ ಅನುಗ್ರಹ ಬರಬೇಕು. ಅದಕ್ಕೋಸ್ಕರ ಮಹಾಲಕ್ಷ್ಮಿಗೆ ಪ್ರೀತ್ಯರ್ಥವಾಗಿ ಲಕ್ಷ್ಮೀನಾರಾಯಣ ಹೋಮ ಉಂಟು. ಅದನ್ನು ಲಕ್ಷ್ಮೀನಾರಾಯಣ ಹೃದಯ ಹೋಮ ಉಂಟು, ಅದನ್ನು ಮಾಡ್ಬೋದು. ದುರ್ಗಾ ನಮಸ್ಕಾರ ಪೂಜೆ ಮಾಡುವುದು ದೇವಿಗೆ ಸಂಬಂಧಪಟ್ಟದ್ದು. ಇಷ್ಟು ಮಾಡಿದಲ್ಲಿ ಶುಭ ಫಲ ವೃಷಭ ರಾಶಿಯವರಿಗೆ ಅನುಗ್ರಹ ಉಂಟು. ಈ ವರ್ಷದ 2026ನೇ ವರ್ಷದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ 12 ರಾಶಿಗಳುಂಟು. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆ ರಾಶಿಯಲ್ಲಿ ಯಾರು ಗೋಚರದಲ್ಲಿ ಇರ್ತಾರೆ, ಯಾವ ಗ್ರಹರು ಗೋಚರದಲ್ಲಿ ಇರ್ತಾರೆ, ಅವರ ಆ ಫಲಗಳನ್ನು ಹೇಳಿದ್ದೇನೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು, ಎರಡು ನಡೀತಾ ಇರ್ತದೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಆ ರಾಶಿಯವರಿಗೆ ಯಾವುದು ಪ್ರಾರಂಭದಲ್ಲಿ ಉಂಟು, ಯಾರಿಗೆ ಲಾಸ್ಟಲ್ಲಿ ಯಾವ ದೇಶ ಉಂಟು ಅಂತ ಹೇಳಿ, ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಇದು ಟೋಟಲಾಗಿ ಆ ವರ್ಷದ ಫಲಗಳು ಅಂತ. ಈ ಫಲಗಳನ್ನು ನೋಡಿ ನಕ್ಷತ್ರಗಳನ್ನು, ಜಾತಕವನ್ನು ಆವ ಜ್ಯೋತಿಷಿಗಳ ಹತ್ರ ನಿಮ್ಮ ವಿಮರ್ಶೆ ಮಾಡಿ ಅದಕ್ಕೆ ಫಲಾಫಲಗಳನ್ನು ಒಳ್ಳೆಯದನ್ನು ಅನುಗ್ರಹ. ಯಾವುದಕ್ಕೂ ಪರಿಹಾರ ಉಂಟು. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಎಲ್ಲ ರಾಶಿಯಲ್ಲಿ ಎಲ್ಲ ಅನುಗ್ರಹರು ಅನುಗ್ರಹ ರಾಶಿಯಲ್ಲಿ ಬರ್ತದೆ. ಯಾಕಂದರೆ ಆವ ದೇಶ ಒಳ್ಳೆಯದು ಅಂತಲ್ಲ, ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಅದನ್ನು ಒಳ್ಳೆಯ ರೀತಿಯಲ್ಲಿ ದೇವರ ಅನುಗ್ರಹ ಪಡಿಬೇಕಾದ್ರೆ ಆ ವಿಚಾರದಲ್ಲಿ ಆ ರಾಶಿಗಳನ್ನು ವಿಚಾರ ಮಾಡಿ ಜಾತಕವನ್ನು ವಿಮರ್ಶೆ ಮಾಡಿ ವಿವಾಹಕ್ಕೆ ಯೋಗ ಉಂಟಾ, ವಿದ್ಯಾಭ್ಯಾಸಕ್ಕೆ ಹೇಗೆ ಉಂಟು, ಮುಂದಕ್ಕೆ ಯಾವ ವಿದ್ಯಾಭ್ಯಾಸದಲ್ಲಿ ಯಾವ ವ್ಯವಹಾರದಲ್ಲಿ ಮುಂದುವರಿಯಬಹುದು, ಅದೇ ಪ್ರಕಾರ ಹೊಸ ವಾಹನ ಖರೀದಿಯ, ಆಸ್ತಿಗಳನ್ನು ಖರೀದಿಯ, ಅದೇ ಪ್ರಕಾರ ಹೊಸ ವ್ಯವಹಾರವ, ಇದಕ್ಕೆಲ್ಲ ಅನುಗ್ರಹ ಕೊಡುವುದು ಆ ಜಾತಕ ವಿಮರ್ಶೆ ಮಾಡಿ. ಅದರಿಂದ ಶ್ರೇಯಸ್ಸು ಉಂಟು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ
ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಆ ನಾಗದೇವತೆಗಳಿರ್ಬೋದು, ಆದಿತ್ಯಾದಿ 9 ನವಗ್ರಹರು ಇರ್ಬೋದು, ನಾವು ನಂಬುವಂತಹ ದೇವರ ಪೂರ್ಣ ಅನುಗ್ರಹ ಬೇಕು. ಇದನ್ನೆಲ್ಲ ನಾವು ಪ್ರಾರ್ಥನೆ ಮಾಡಿ ಇಂಥದ್ದನ್ನು ಮುಂದುವರಿಸಿದರೆ ಜೀವನದಲ್ಲಿ ಬರುವಂತಹ ಕಂಟಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು.